ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಭಾರೀ ಕುತೂಹಲಕ್ಕೆ ಕಾರಣವಾಗುತ್ತಿದೆ. ಇದೀಗ ಅಭ್ಯರ್ಥಿಗಳ ಪರ ರಾಜಕೀಯ ಪಕ್ಷಗಳು ಬಿರುಸಿನ ಪ್ರಚಾರವನ್ನ ನಡೆಸುವ ಮೂಲಕ ಮತದಾರರನ್ನ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಇನ್ನು ನಗರದ ಅಶೋಕನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ವಿಧಾನ ಪರಿಷತ್ ಸದಸ್ಯ ಐವಂಡ್ಸೌಜಾ ಹಾಗೂ ಮಾಜಿ ಸಚಿವ ವಿnykumarsorke ಬಿರುಸಿನ ಪ್ರಚಾರ ನಡೆಸಿದರು. 25ನೇ ವಾರ್ಡಿನ ದೇರೆಬೈಲು ಪಶ್ಚಿಮ ಕಾಂಗ್ರೆಸ್ ಅಭ್ಯರ್ಥಿ roopachethan ಹಾಗೂ 26ನೇ ವಾರ್ಡಿನ ದೇರೆಬೈಲು ನೈಋತ್ಯ ಕಾಂಗ್ರೆಸ್ ಅಭ್ಯರ್ಥಿ ಬಿ ಪದ್ಮನಾಭ ಅಮೀನ್ ಪರ ಕಾಂಗ್ರೆಸ್ ನಾಯಕರು ಅಂಗಡಿ, ರಿಕ್ಷಾ ಪಾರ್ಕ್ ಹಾಗೂ ಮನೆ ಮನೆಗೆ ತೆರಳಿ ಮತದಾರರ ಮನವೊಲಿಸುವ ಪ್ರಯತ್ನ ನಡೆಸಿದರು. ಈ ವೇಳೆ ಮಾತನಾಡಿದ ಐವಂಡ್ಸೌಜಾ, ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸುವ ಮೂಲಕ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರ ನಡೆಸಲು ಅವಕಾಶ ನೀಡಬೇಕೆಂದರು. ಅತ್ಯಂತ ಮಹತ್ವದ ಚುನಾವಣೆ, ಅಭಿವೃದ್ಧಿಯ ಚುನಾವಣೆ. ದಿನನಿತ್ಯ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಯಾರು ಸ್ಪಂದನೆ ಮಾಡ್ತಾರೆ ಅಂತೇಳಿ ನಿರ್ಧಾರ ಮಾಡುವಂಥ ಚುನಾವಣೆ. ಈ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಸ್ಪರ್ಧಿಸುವಂಥ ಪದ್ಮನಾಭ ಅಮೀನ್ ಮತ್ತು ರೂಪಚೇತನ್ ಅವರಿಗೆ ಬೆಂಬಲ ಮಾಡಬೇಕು. ಕೈ ಅಭ್ಯರ್ಥಿಗಳಿಗೆ ಮತ ನೀಡಿ ನೀವು ಅಧಿಕಾರಕ್ಕೆ ತರಬೇಕು. ನೀರಿನ ದರ ಏರಿಸುವುದಿಲ್ಲ ಅಂತ ಹೇಳುವಂಥ 5 ವರ್ಷದ ಹಿಂದಿನ ವಾಗ್ದಾನವನ್ನು ಇನ್ನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನೀಡಿದ ಎಲ್ಲ ಭರವಸೆಗಳನ್ನು ಈಡೇರಿಸಲಾಗುವುದು ಅಂತ ಅವರು ಹೇಳಿದರು. ತದಬಳಿಕ ಮಾತನಾಡಿದ ವಿnykumarsorke, ಸಾಕಷ್ಟು ಅನುಭವವುಳ್ಳ ಅಭ್ಯರ್ಥಿಗಳನ್ನು ಸ್ಪರ್ಧೆ ಮಾಡುತ್ತಿದ್ದಾರೆ. ಇನ್ನು ಬಿಜೆಪಿಗೆ ಅಭಿವೃದ್ಧಿ ಕೆಲಸದಲ್ಲಿ ಆಸಕ್ತಿ ಇಲ್ಲ ಅಂತ ಆರೋಪಿಸಿದರು. ಕಾರ್ಪೊರೇಷನ್ ನಲ್ಲಿ ಈ ಭಾಗದ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯ ಕೂಡ ಕಾರಣೀಭೂತರಾಗಬೇಕು. ನಮ್ಮ ವಿರೋಧ ಪಕ್ಷದವರಿಗೆ ಅವರಿಗೆ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ವಿಶ್ವಾಸ ಇಲ್ಲ. ಬರೇ ಭಾವನಾತ್ಮಕವಾದಂಥ ವಿಚಾರಗಳನ್ನು ಹಮ್ಮಿಕೊಂಡು ಈಗ ರಿಕ್ಷಾ ಇಲ್ಲಿ ಒಂದು ಶೆಡ್ ಇತ್ತು, ನಾಗವೇಣಿಯವರು ಹಾಕಿಸಿರುವಂಥ ಶೆಡ್ಡು. ಇದನ್ನು ತೆಗೆದಿರುವಂಥವರು ಈಗ ಬಿಜೆಪಿಗೆ ಹೋಗಿದ್ದಾರೆ. ರಾಧಾಕೃಷ್ಣ ಅವರು ಇವತ್ತು ಕಾರ್ಪೊರೇಟರ್ ಅವರು ಬಿಜೆಪಿಗೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ನಾವು ಆಶ್ರಯ ಕೊಡುವಂಥವರು, ನಾವು ಶೆಡ್ ಹಾಕುವಂಥವರು, ನಾವು ಜನರಿಗೆ ಯಾವ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡುವಂಥವರು, ಅವರು ಅದಕ್ಕೆ ತದ್ವಿರುದ್ಧವಾಗಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಯಾವ ರೀತಿ ತೊಂದರೆ ಕೊಡಬೇಕು ಅನ್ನೋಂಥ ರೀತಿಯಲ್ಲಿ ತೊಂದರೆ ಕೊಡುವಂಥ ಜನ ಬೇಕಾ, ಅಭಿವೃದ್ಧಿ ಕಾರ್ಯಕ್ರಮ ಮಾಡುವಂಥ ಜನ ಬೇಕಾ ಅನ್ನೋದು ತೀರ್ಮಾನ.